ಕುತ್ತಾರು ಪ್ರದೇಶದಲ್ಲಿ 16 ವರ್ಷಗಳಿಂದ ವೃತ್ತಿಯ ಬದುಕಿನಲ್ಲಿ ಗಾಣವನ್ನ ಅನುಸರಿಸಿಕೊಂಡು ಬಂದ ಸಮಾಜ ಗಾಣದ ಕೊಟ್ಯದ ಮೂಲಕ ಭಗವಂತನನ್ನ ಆರಾಧನೆ ಮಾಡಿಕೊಂಡು ವೃತ್ತಿಯಲ್ಲಿ ಭಗವಂತನನ್ನ ಕಂಡಂತ ಉತ್ತಮ ನಿದರ್ಶನ ಗಾಣದ ಕೊಟ್ಯ ಆಗಿದೆ ಅಂತ ಮಂಗಳೂರು ಲೋಕಸಭಾ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಭಿಪ್ರಾಯಪಟ್ಟರು. ಅವರು ಕುತ್ತಾರು ಗಾಣದ ಮನೆ ಜೀರ್ಣೋದ್ಧಾರ ಸಮಿತಿ ಇದರ ಆಶ್ರಯದಲ್ಲಿ ಕುತ್ತಾರು ದೇವಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಗಾಣದ ಕೊಟ್ಯದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಗಾನದ ಕೊಟ್ಯದ ಮುಖಾಂತರ ಆರಾಧನೆ ಭಗವಂತನನ್ನು ಅದರಲ್ಲಿ ಕಂಡವರು. ನಮ್ಮಲ್ಲಿ ವೃತ್ತಿಯಲ್ಲಿ ವೃತವಾಗಿ ಸ್ವೀಕಾರ ಮಾಡುವ ಅಂತ ಹೇಳ್ತಾರೆ. ಹಾಗಾಗಿ ವೃತ್ತಿಯಲ್ಲಿ ಭಗವಂತನನ್ನು ಕಾಣುವ ಅಂತ ಹೇಳುವುದಕ್ಕೆ ಒಂದು ಒಳ್ಳೆಯ ನಿದರ್ಶನ ಈ ಗಾನದ ಕೊಟ್ಯ. ಅವರು ವೃತ್ತಿಯ ಬದುಕನ್ನೇ ಭಗವಂತ ಅಂತ ಕಂಡವರು. ಹಾಗಾಗಿ ಇಲ್ಲಿ ಆ ಸಂಪ್ರದಾಯ ಪ್ರಕಾರ ದೈವಾರಾಧನೆ ದೇವತಾರಾಧನೆಗಳಿಗೆ ಪರಿಶುದ್ಧವಾಗಿರ್ತಕ್ಕಂಥ ಎಣ್ಣೆ ಬೇಕು. ಆ ಎಣ್ಣೆ ತೈಲ ನಿರ್ಮಾಣ ಮಾಡತಕ್ಕಂಥ ಕೊಟ್ಯ ಅನ್ನತಕ್ಕಂಥ ತುಳು ಶಬ್ದ ಅದು. ಹಾಗಾಗಿ ಆ ಮನೆಯಲ್ಲಿ ನಿರ್ಮಾಣ ಆಗತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂಥ ತೈಲವನ್ನು ದೈವಗಳಿಗೆ ಅರ್ಪಣೆ ಮಾಡತಕ್ಕಂಥ ಸಂಪ್ರದಾಯ ಬೆಳೆದು ಬಂದಿದೆ. ಹಾಗಾಗಿ ತೈಲವನ್ನು ತೆಗೆಯತಕ್ಕಂಥ ಅಸ್ತ್ರವನ್ನೇ ಭಗವಂತ ಪೂಜೆ ಅನ್ನುವ ರೂಪದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸಮಾಜ ಕಳೆದ 16 ವರ್ಷಗಳಿಂದ ಇಲ್ಲಿ ಅಜೀರ್ಣಾವಸ್ಥೆಯಲ್ಲಿತ್ತು. ಇವತ್ತು ಇಡೀ ಸಮುದಾಯ ಒಂದಾಗಿ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಮುಖಾಂತರ ತಮ್ಮ ಪರಂಪರೆ ಸಂಸ್ಕೃತಿಯನ್ನು ಉಳಿಸುವ ಮತ್ತು ತಮ್ಮ ಆರಾಧನೆ ನಂಬಿಕೆಗಳಿಗೆ ಮಕ್ಕಳಿಗೆ ಪ್ರೇರಣೆ ಕೊಡತಕ್ಕಂಥ ಕೆಲಸ ಆಗಿದೆ. ಅದರ ಮುಖಾಂತರ ಸಮಾಜ ಮತ್ತು ಸಂಸ್ಕೃತಿ ಉಳಿವಿನ ಜೊತೆಗೆ ಮುಂದಿನ ದಿನಗಳಲ್ಲಿ ದೈವಾರಾಧನೆ ದೇವತಾರಾಧನೆ ಮತ್ತು ಈ ರೀತಿಯ ಆರಾಧನೆಗಳಿಂದ ಬದುಕು ಸಾಧ್ಯ ಅನ್ನುವಂಥದ್ದು ತೋರಿಸ್ಕೊಟ್ಟಿದೆ. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗಣೇಶ್ ಟೈಲರ್, ನಾಗೇಶ್ ಕಲ್ಲಡ್ಕ, ಗಣೇಶ್ ಗಾಣದ ಮನೆ, ಸಂತೋಷ್ ಗಾಣದ ಮನೆ, ತಾರನಾಥ್ ಕುತ್ತಾರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.